ಕರಿ 15 ತಾರೀಕಿಗೆ ಅಂಗಾರೆ ದೇವೇರ್ನ ಪಾದ ಸೇರ್ನ ಶ್ರೀಮತಿ ಕಲ್ಯಾಣಿ ಶೆಟ್ಟಿಯರ್ನ ಉತ್ತರ ಕ್ರಿಯೆದ ಕಾರ್ಯಕ್ರಮ ಕೊಲ್ಲಿ ಶ್ರೀ ಮೂಕಾಂಬಿಕಾ ದೇವಸ್ಥಾನದ ಸಭಾಂಗಣಡು ಸೋಮವಾರ ಮಧ್ಯಾಹ್ನ ನಡೆತಡು. ಈ ಪೊರ್ತು ಅಟನೆ ಮಲ್ತಿನ ಶ್ರದ್ಧಾಂಜಲಿ ಸಭೆಡು ಪಾತೇರ್ನ ತಮ್ಮಣ್ಣ ಶೆಟ್ರು ಶ್ರೀಮತಿ ಕಲ್ಯಾಣಿ ಶೆಟ್ರು 85 ವರ್ಷ ಪ್ರಾಯದ ದಿಂಜಿದಿ ಬದುಕನು ಪೊರ್ಲುಡೆ ಕಳೆದು ಅರಿನ ಐಂಜೋಕ್ಲೆಗ್ಲ ಬದುಕದ ಸಾದಿ ತೋಚಾದು ಸಾರ್ಥಕ ಬದುಕನು ಬದುಕದು ಅಗಲ್ದು ಪೋತೇರು. ಅರಿನ ದಿವ್ಯಾತ್ಮಗ ಸದ್ಗತಿ ತಿಕ್ಕಡು ಅರಿನ ಕುಟುಂಬಗ ಈ ಬೇನೆನು ಸಹಿಸೊನ್ನ ಶಕ್ತಿನು ಭಗವಂತೆ ಕೊರಡು ಪಂಡದ ನುಡಿನ ಮನದ ಪಾತ್ರ ಪಂಡೇರು. ಉಳಿದೊಟ್ಟು ಕಲ್ಯಾಣಿ ಶೆಟ್ಟಿ ಕರಿನ 15ನೇ ತಾರೀಕದಲ್ಲಿ ಅಲ್ಪಕಾಲದ ಅಸೌಖ್ಯವಾದ ಏಲೋಕ ಚಿಂತಿಸ ಇದೆ. ಅದರಲ್ಲಿ ಪಂಚಭೂತಗಳು ಸೃಷ್ಟಿಯಾದ ಶರೀರದ ಒಂದು ನಿಯಮಬದ್ಧವಾದ ಕ್ರಮಬದ್ಧವಾದ ಪಂಚಭೂತಗಳು ಲೀನ ಮಾಡಿದ ಮುಖಾಂತರ ಒಂದು ಜಾಸ್ತಿ ಸಾಂಪ್ರದಾಯಿಕ ವಿಧಿವಿಧಾನದ ಮಾತ ಇನಿ 13 ದೇವತಾನಿ ಇನಿ ಮಾತ ಸೇರಿದೆ ಆ ಒಂದು ಸಾವದ ಕಾರ್ಯಕ್ರಮನು ಮಾತ ಸೇರಿದ ಮಾತ ಈ ಕಾರ್ಯಕ್ರಮ ಹೋಗಿದ್ದಾರೆ. ಸೂಜಿದ ಮರಿತಂಚಿನ ವೀರ್ಯ ಮಾಂಸದ ಮುದ್ದೆ ಆದ ರೂಪ ಸೃಷ್ಟಿಯಾದ ಅವು ಈ ಜಗತ್ತಿಗೆ ಮಾನವೇ ಆದ ಬರ್ಪುಣಿಗೆ ಅವು ಆನಾವಡು ಪೊನ್ನಾವಡು ಕರ್ಮಾಂಗಗಳು ಮಾನವೇ ಆದ್ರೆ ತನ್ನ ಜೀವಿತಾವಧಿಗೆ ಬೇರೆ ಬೇರೆ ರೀತಿಯ ಮದ್ಮೆ ಇತ್ಯಾದಿ ಅನೇಕ ಕರ್ಮಾಂಗಗಳನ್ನು ಪೂರೈಸುತ್ತದೆ. ಪಡ್ಯಾರ ಮನೆ ದಿವಂಗತ ಸೀತಾರಾಮ್ ಶೆಟ್ಟನ ಕೈ ಬರ್ತದೆ. 5 ಜೋಕ್ಲಿನ ಸಂಸಾರವನ್ನು ನಡಪುವಂತಿದ್ದೇವೆ. ಮನುಷ್ಯನಿಗೆ ಜನ್ಮಭೂಮಿ ಕರ್ಮಭೂಮಿ ಬೆಂಪುನೆಂಜಿ ದಿಕ್ಕಡೆ ಪುಟ್ಟುನೆಂಜಿ ದಿಕ್ಕಡೆ ಗುಲೆಪುನೆಂಜಿ ದಿಕ್ಕಡೆ ನಾವು ಮನುಷ್ಯನ ಕರ್ಮಾಂಗವು ಸೇರಿದಂತೆ ವಿಚಾರ ಆದಿರ್ತದೆ. ಕೈತದ ಜಪ್ಪುಡು ಈ ಸಂಸಾರನು ಬಾರಿ ಪುಟ್ಟುಡು ಸಂಸಾರನು ಕೊಂಚ ಶ್ರೀಮಂತ ರೀತಿಯ ನರಪರಾಗಿಲ್ಲ. ಸಂತೃಪ್ತ ಕುಟುಂಬಗಳು ಕೊಂಚ ಸಮಾಜ ಸ್ನೇಹಿಯಾದ ಆ ಸಂಸಾರ ತನ್ನ ಜೋಕ್ಲಿಗೆ ವಿದ್ಯಾಭ್ಯಾಸ ಐನೊಟ್ಟಿಗೆ ಆಪತ್ತುಗಳಾರೆ ಒಂಜಿ ಕುಡ್ಲದಂಚಿನ ಹೃದಯವಾಗುಳಿತನಂಚಿನ ಒಂಜ ವೈದ್ಯಗಳು ಎಟ್ಟೆ ಒಂಜಿ ಉದ್ಯಮಿ ಆ ಕಾರಣೆ ಎಟ್ಟೆ ಉದ್ಯಮಿ ಇದೆ ಮನುಷ್ಯ ಅಂಚಿನ ಉದ್ಯಮಿನ ಕೈಪರ್ತನಲ್ಲ ಸಾಕ್ಯರೆ ಪೆತ್ತದೊಟ್ಟಿಗೆ ಏಳುದೊಟ್ಟಿಗೆ ಆ ಪೆತ್ತನ ಸಾಕ್ಯದ ಪ್ರಾಣಿಪ್ರಿಯತೆನ ಒಂಜಿ ಪಶುಪ್ರಿಯತೆಯನ್ನು ತೋಜಾದ ಪರಿಸರದ ಪತ್ತಿ ಇಲ್ಲೆಲ್ಲ ಬಾರಿಸುಗಳು ಭಾವನಾತ್ಮಕ ಬೆಳೆಯಿನಂಚಿನ ಭಾವಜೀವಿ ಇನಿ ಅನೇಕ ಜಾಗದಲ್ಲಿ ಇನಿ ಕುಟುಂಬದೊಟ್ಟಿಗೆ ಕೌಟುಂಬಿಕ ವಿಲನ ನಪ್ಪು ಸೇರ್ನಪ್ಪು ಒಂದು ಹಿಂದೆ ಬಾಲೆಗಳ ಪಾತ್ರನ ರೀತಿ ಅವು ಮಾತನಕ್ಕೆ ನಮ್ಮ ಬದುಕಿನ ಅವರಿಗೆ ಆದರ್ಶ ಎಂಕುಲು ಜೀವಿತಾದ್ರ ಜೋಕುಲು ಅತಲ ತೆರಿಯದನ ಅಪ್ಪೆಗೆ ತಪ್ಪು ಮಂತನಂಚಿನ ತಪ್ಪು ನಿಂತದ ಆರೈನ ಮನ್ನಿತದೆ ನನ್ನ ದುಮ್ಮಗು ದೇವರ ತಾರ ಹೊಂತದ ಜೋಕ್ಲಿನ ಮಾತ ರೀತಿಯ ಜೋಕ್ಲಿನ ಅರೇನ ಪ್ರೀತಿ ಸೈನ ಕುಟುಂಬ ಹಿತೇಶಿಲು ಬಂಧುಲೇನ ಮಾತಿರಲ್ಲ ದೇವರನ್ನ ಜಾಗಿರು ಪರ ಮನ್ನಿ ಪಡ್ಕೊಂಡದ್ದು ಏನೋ ಇಲ್ಲಿ ಸೇರಿದಂಚಿನಲ್ಲಿ ಕೊಡೋರ ಮಾತಿರಲ್ಲ ಕುಟುಂಬದ ಬರದ ಆತ್ಮೀಯವಾದ ಸ್ವಾಗತಿಸುವಂತ ಮುಖಾಂತರ ಅರೇಗ ಮಂತ್ರಂಚಿನ ಆ ಭಕ್ಷ್ಯ ಭೋಜನವನ್ನು ಮಾತಿರಲ್ಲ ಸ್ವೀಕಾರ ಅಂತಂದ್ರೆ ಇನಿ ಧೂಪಿದರೆ ಹೋರೆ ನಂಗೆ ಆಯ್ತಿಂದ ಈಗ ಸರಳ ರೀತಿಯ ಭಾವಚಿತ್ರ ಬಂಜಿ ಪುಷ್ಪಾರ್ಪಣೆ ಮಾಡ್ಕೊಂಡ ಕಾರ್ಯಕ್ರಮ ಮುಂದೆ ಮಾತಿರಲ್ಲ ಅವರಿಗೆ ಪುಷ್ಪಾರ್ಪಣೆ ಮಾಡ್ತದೆ ನಿಖಲ್ಲ ಇಲ್ಲ ದುಕ್ಕೊಡ್ಲ ಮಾತ ವಿಷಯಗಳಲ್ಲಿ ಪಾಲ್ಪಡೆಯೋದು ಇಲ್ಲ ಆತ್ಮೀಯವಾದ ಕೇಳೋ ಪುಟ್ಟುದನ ಇಲ್ಲು ಉಳಿದೊಟ್ಟು ದಾಂಪತ್ಯಗೆ ಸೇರ್ನ ಇಲ್ಲು ಪಡ್ಯಾರ ಮನೆ ಇಂಚ ರಡ್ಡು ಇಲ್ಲನು ಬೆಳಗಾಯಿನಾರು ಶ್ರೀಮತಿ ಕಲ್ಯಾಣಿ ಶೆಟ್ಟರು ಇಬ್ಬರ ಬದುಕು ಸಾಧನದ ಬಗೆಟು ಕೆ ರವೀಂದ್ರ ಶೆಟ್ಟಿ ಉಳಿದೊಟ್ಟು ಮೋನಪ್ಪ ಭಂಡಾರಿ ಜಗದೀಶ್ ಬೋಳೂರು ನುಡಿನ ಮನದ ಪಾತ್ರ ಪಂಡೇರು. ಗೃಹಿಣಿ ಆದೆ ಒಂದು ಪುಂಜವು ಇಲ್ಲನ್ನು ವಾರೀತಿ ನಡಪೋಡು ಪಕ್ಕದ ವಿಚಾರಣೆ ತೆರಿಪ ಒಂದು ಬತ್ತಿದಂಗನೆ ಇಂಚಿನ ಪೂರ ಎಡ್ಡೆ ಪ್ರೀತಿ ಕುಟುಂಬದ ಪೂರ ಎಲ್ಲ ಎಡ್ಡೆ ರೀತಿಯಲ್ಲಿ ಕೂನಿತ್ತಿನಂತಿನ ಏಕಲ್ಲ ಕಲ್ಯಾಣ ಶೆಟ್ಟಿ ದೇವರನ್ನ ಪಾದ ಸೇರಿನ ಈ ಒಂದು ಸಂದರ್ಭ ಅದನ್ನ ಆತ್ಮಗೆ ಮೋಕ್ಷ ತಿಕ್ಕೋಡು ಬಂದಿನ ಒಬ್ಬ ಮಾತ್ಯದ ಸೇರಿದ ಶ್ರದ್ಧಾಂಜಲಿ ಸಭೆಯನ್ನು ಏರ್ಪಾಡು ಮಾಡಿದ ಈ ಸಂದರ್ಭ ಈ ಒಂದು ಉತ್ತರ ಕ್ರಿಯೆದ ಕಾರ್ಯಕ್ರಮ ಮಾತೆಲ್ಲ ಒಂದು ಎಲ್ಲ ಸಂದರ್ಭದ ಭಾಗಿಯಾದ ನಾನು ದೇವರ ಪ್ರಾರ್ಥನೆ ನೀಡಿದೆ ಅರೆಗೆ ಆಯ್ನಾತ್ ಆ ಮೋಕ್ಷ ದೇವರನ್ನ ಪಾದಶೇವರನ್ನ ಮೋಕ್ಷ ತಿಕ್ಕಡು ಐದು ಒಟ್ಟಿಗೆ ಅರಣ್ಯ ಕಳೆಯೊಂದಿನಂಚಿನ ಮಾತ ಕುಟುಂಬದ ಪ್ರಜೋಗುಲು ಕುಲ್ಯಲ್ಲು ಬಂಧುವರ್ಗದ ಮಾತಿರಿಲ್ಲ ಒಂದು ದುಃಖದ ಭಾರಿ ಸುದೀರ್ಘವಾದ ಒಂದು ಆಯುಷ್ ಸುಮಾರು 79 ವರ್ಷದ ಜೀವನ ಆರು ಬಾರಿ ಒಂದು
ನೆಂಟೆ ಕಡೆತಿನಾರು ಬಾರಿ ಶೋಕದ ಬಜ್ಜಿ ಅನ್ನ ಆ ಜೀವನ ತೆಗೆದು ಎಡ್ಡೆ ಮರಣದ ಅರೆಗೆ ದೇವರೇ ಗೊತ್ತಿರು ಈ ಸಂದರ್ಭಡ್ ಅರಣ್ಯ ಬಿರಲೆಯನ್ನು ನೆನೆತದ್ದು ಅರಣ್ಯ ಆಶೀರ್ವಾದ ಬಿತ್ತಿಡ್ದು ನನ್ನ ಮಾತೆರೆಗಳು ಉಪ್ಪಾಡದು ಬರೋದು ಎಂಕಲೇನು ವಾರಿ ಇತ್ತಿದೆ ಸಾಂಕತೆ ವಾರಿ ಇತ್ತಿದೆ ಬೆಳೆಸೆ ಇನಿ ತುಳುನಾಡು ರಕ್ಷಣಾ ವೇದಿಕೆಯ ಅಧ್ಯಕ್ಷರಾದ ಯೋಗೀಶ್ ಶೆಟ್ಟರ್ ಮಸ್ತ್ ಕೆಲಸ ಮಾಡ್ತಾರೆ. ತುಳುವೆರನ್ನು ಒಟ್ಟು ಮಾಡ್ತಾರೆ. ತುಳು ಸಂಘಟನೆ ಸುಮಾರು 250 ಮಿತ್ತ ಜಾಗದಲ್ಲಿ ಆರೊಂದು ಸಂಘಟನೆ ಅಲ್ಲೇ ವಿದೇಶಗಳ ಸಂಘಟನೆ ಒಂದು ಮಾತ ನಮಗೆ ಬಹಳ ಸಂತೋಷದ ವಿಷಯ. ಅಂಚಿನ ಒಂಜಿ ಪುತ್ರನ ಕಲ್ಯಾಣಿ ಶೆಟ್ಟರ್ ನಮ್ಮ ಸಮಾಜಕ್ಕೂ ಕೊಡ್ನ ಮಾತ ನಮ್ಮ ಭಾಗ್ಯ ಬಂದ ಇನಿ ಹುಟ್ಟು ಬಕ್ಕ ಸಾವು ಅವು ಶಾಶ್ವತ ಏರ್ಲಯಾನ ಸೈಕುಜಿ ಬಂದು ಬಂದ್ರ ಮನುಷ್ಯ ಜೀವನೋಡು ನಮ್ಮ ದಾಯ ಮನುಷ್ಯ ಜೀವನೋಡು ನಮ್ಮ ಹುಟ್ಟಿಯ ಕಾಮ ಕ್ರೋಧ ಮದ ಮತ್ಸರ ನೆಕ್ಕಬೋಡಾದ ಅದು ಸಮಾಜದೊಂದು ಸಂಸ್ಕಾರವನ್ನು ಕೊಟ್ಟು ನಮ್ಮ ಎಂಟ ಉದಾಹರಣೆ ಪಡೆಯೋಡ ರಾಮೆಲ್ಲ ನಮ್ಮಲ್ಲ ಕನೆ ಹುಟ್ಟಿಯರು, ಶ್ರೀಕೃಷ್ಣೆಲ್ಲ ನಮ್ಮಲ್ಲ ಕನೆ ಹುಟ್ಟಿಯರು, ಜೀಸಸ್ಲ ನಮ್ಮಲ್ಲ ಕನೆ ಹುಟ್ಟಿಯರು, ಬುದ್ಧೆಲ್ಲ ನಮ್ಮಲ್ಲ ಕನೆ ಅಕ್ಕಲು ಮಂದಿನ ಕರ್ಮೋಡು ಆ ನೆಟ್ ಅಕ್ಕಲಿಗೆ ನಮ್ಮ ದೇವತೆಯನ್ನು ಪಟ್ಟನ್ನು ಕುರಿಯರು. ಅವೇ ರೀತಿ ಇನಿ ಈ ಸೇತಿನ ನಮ್ಮ ಬಾಂಧವರೇನು ತುನ್ನಗ ಕಲ್ಯಾಣಿ ಶೆಟ್ಟರ್ ಏತೊಂದು ಎಡ್ಡೆ ರೀತಿದೆ 85 ವರ್ಷದ ಜೀವನ ಮಂತದೆ ಆರಿನಿ ದೇವರನ್ನ ಪಾದ ಸೇರಿಯಲ್ಲಿ ಕಲ್ಯಾಣಿ ಆರೆ ಕತ್ತಿಗೆ ನಮ್ಮ ಪಲಿ ನಡೆಯ ಮಾರೆ ಕತ್ತಿಗೆ ಬೇಕಿನಿ ಒಂದು ಬೇಕಿ ಅಂತ ಇದ್ದಾರೆ. ನಾನು ಇದ್ದೆ ನನ್ನ ಗಡ್ಡಲ್ಲಿ ಇರೋದು ನಾರ್ಮಲ್ಲಿ ಬಿಟ್ಟಿಗೆ ಅದನ್ನೇ ಯಾವ ನನ್ನ ಲೇಟ್ ಆಡ ಸಾಕು ಆ ಒಂದು ಪ್ರೀತಿ ವಿಶ್ವಾಸವನ್ನು ಬರಿಪುಣಂತ ಕೆಲಸ ಮಾಡ್ತಾನೆ ಕತ್ತಿಗೆ ಅದನ್ನ ಕಣ್ಣೆಲ್ಲ ಕಂಡೀಷನ್ ಹಾಕಿದ್ದಾರೆ. ಅಲ್ಲ ಕೊಂಡ ಗಟ್ಟ ಒಂದು ವಿಷಯ ಬಂದು ಇದೆಲ್ಲ ಸುತ್ತಮುತ್ತದ ಮಾತ ಇದರ ಕಡೆಲ್ಲ ಬಹಳ ಪ್ರೀತಿಯ ವಿಶ್ವಾಸ ಬದುಕರಂತೆ ಒಂದು ತುಂಬಿರು. ಹಾಗೆ ಅದನ್ನ ಕುಟುಂಬ ಎಟ್ಟೆ ಯೋಗಿ ಮತ್ತು ಎಟ್ಟೆ ಒಂದು ವ್ಯವಸ್ಥೆಯನ್ನ ಮಾಡೋದು ಐಟ್ಲ ವಿಶೇಷವಾದ ಯೋಗೀಶ ತೇದ ಬಗ್ಗೆ ನಾನು ಹಾಗೆಲ್ಲ ಕೆಟ್ಟದ ಒಂದು ಸಂಸ್ಕಾರಗಳು ಬರ್ತಾರೆ. ನನ್ನ ಮಗನ ಇದೇ ದೇಶದ ಅಲ್ಪಲ ಆಯ ಎಟ್ಟೆ ಗೌರವ ಬದುಕಾಗ್ತದೆ. ಬಟ್ ಕೊಂಚ ಬೇಗ ಮದುವೆ ಮಾಡಿದ ಸಂತೋಷದ ಒಂದು ಮರಣ 25 ವರ್ಷ ನಮ್ಮ ನೆಟ್ಟು ಭಾಳ ಅಲ್ಲ 60 ವರ್ಷದ ಪ್ಲಸ್ ಆ ಪ್ಲಸ್ಸೇ ಆದರೆ ಜೀವನ ಸಾಗಾಯನ ಮಹಾ ಮಹಿಳೆ. ನಾವು ತಿಂಗಳು ತುಂಬ ನಮ್ಮ ಮಗನ ಎಲ್ಲರೂ ಭೇಟಿ ಆಯ್ತು. ಭಾಳ ಹುಷಾರು, ಭಾಳ ತುಂಬ ಪಾಠ ಮುಂಚಿನ ಮಂಡಲ ಗೊತ್ತಾಯ್ತದೆ ಗೊತ್ತಿರ್ತದೆ. ನಾನು ಯೋಗೀಶ್ ತೀರ್ಪು ಮನೆಗೆ ಆಶ್ಚರ್ಯ ಮುನ್ನಾಡಿ ಪಾತ್ರ ಹುಷಾರಿದ್ದೆ ಗೌರವನೇ ಬಂದಾರೆ. ತಂಕನ ಅಪ್ಪೆನ ಉತ್ತರ ಕ್ರಿಯೆಗೆ ಬತ್ತಿನ ಮಾತಾ ಬಂಧುಲೆಗ್ ತುಳುನಾಡ ರಕ್ಷಣಾ ವೇದಿಕೆದ ಅಧ್ಯಕ್ಷರು ಯೋಗೀಶ್ ಶೆಟ್ಟಿ ಜಪ್ಪು ಸೊಲ್ಮೆ ಸಂದಾದ್ ತಂಕ್ಲನ ಅಮ್ಮ ಮಾತಿರ್ನಲ ಒಟ್ಟಿಗೆ ಎಡ್ಡೆ ಒಡನಾಟಡು ಇತ್ತಿನಾರ್ಪಾಡ ತೆಲಿಪಾಯರು. ಸ್ವಾಗತ ಪತ್ರದಲ್ಲ ದೇಪನಡ ಆರು ಇತ್ತದ ಕಾಲಡ್ 90-85 ವರ್ಷ ಜೀವಿತ ಮಂತೇರಿ ಏರೆಗಿಲ್ಲ ಹೋಗಿ ಮನಸ್ಸಿಗೆ ಬೇರೆ ಮನ್ಪಂತ ಯಾರು ಬದುಕಿನಾರು ದೇಪಂಡ ಜಪ್ಪು ಪ್ರದೇಶದಿಂದ ಕೂರಲು ಗೊತ್ತುಂಟು. ದೇಪಂಡ ಒಂಜಿ ಸಂದರ್ಭ ಜಪ್ಪು ಪನ್ನಾಡ ಒಂಜಿ 25-30-40 ವರ್ಷದ ದುಮ್ಮು ಜಪ್ಪು ಪನ್ನಾಡ ಅವನಿ ಸಿಟಿಲಾಗೆ ಇರ್ತದೆ. ಈ ಆ ಸೈಡ್ ಒಂಜಿ ಆಸ್ಪತ್ರೆ ಅವಡೆ ಇಂಜಿನಲ್ಲ ಇರ್ತದೆ. ಬೇರೆ ಗ್ರಾಮಾಂತರ ಪ್ರದೇಶ ಇದ್ದಾರೆ ಕುಡ್ಲಾಡಿ ಏರ್ಮಿನಿ ಆಸ್ಪತ್ರೆ ಅಡ್ಮಿಟ್ ಆಡಲ್ಲ ಅವ್ ಕಂಕರ ಆಸ್ಪತ್ರೆ ಅಂತ ಹಡಪ ಆಸ್ಪತ್ರೆ ಇರ್ತಿರಲ್ಲ ಪ್ರತಿಯೊರ್ಲ ನೆನೆ ಬಂದಿದ್ದೀರಿ ಏನ ಅಪ್ಪೆ ಕಲ್ಯಾಣಿ ಶೆಟ್ಟಿ ಬಂದು ಯಾಕಂಡ ಪ್ರತಿಯೊರೆಲ್ಲ ಗೊತ್ತುಂಟು ಯಾಕಂಡ ಆರಿ ಪ್ರತಿಯೊರೆಲ್ಲ ಪ್ರೀತಿ ಆರು ಒಂಜಿ ತೂದಿತ್ತೆ ಒಂಜಿ ಒರಿ ವ್ಯಕ್ತಿನ ಹುಟ್ಟುದಾಯ ಪಕ್ಕ ಆಯ ಪ್ರತಿಯೊಂದು ಕಾರ್ಯ ಆಯನ ಕೈಟ ಆಗ್ಬೋದು ಆಡ ಸೈಪುನಂಜಿ ಆಯ ಇಜ್ಜತೆ ಮಂತ್ರಿ ಯಾಕಂಡ ಆಯ ಏರ ಅವರು ಏರ್ತಿದ್ದಾರೆ ಸಮಯತ್ತಿನಲ್ಲ ಆ ಸೈಪುನ ಕೆಲಸ ಒಕ್ಕರೇ ಮನ್ಕೊಡಬಹುದು. ಇಡೀ ನಿಖಲ್ ಪೂರೆಲ್ಲ ಪ್ರೀತಿ ಏನು ಅಪ್ಪೆಗೋಸ್ಕರ ಬೈದರು ನಿಖಲ ಪ್ರಾರ್ಥನೆ ಅನೇಕ ಸ್ವರ್ಗದ ಬಾಕಿ ರೂಪಾಯಿ ಅವಕಾಶ ಆಗ್ಬೋದು. ಅದಕ್ಕೋಸ್ಕರ ಪ್ರತಿಯೊಂದು ಏರೇ ಹೆಚ್ಚಿನ ಮಂತ್ರನಲ್ಲ
ಒಂಜಿ ಸೈತಿ ಬೊಕ್ಕ ಮನ್ಪುನ ಕಾರ್ಯ ಮಸ್ತ್ ಅಗತ್ಯ ದಾಪಣ್ಣ ಅಕ್ಕಲೆ ಕೊರ್ಪು ನಾವು ನಮ್ಮ ಒಂಜಿ ಅಕ್ಕಲೆ ಪ್ರೀತಿನ ತಿಳಿಪದೆ ನಮ್ಮ ಪೂರೆಲ್ಲ ಅರೆಗೋಸ್ಕರ ಪ್ರಾರ್ಥನೆ ಮಂತಂಡ ಅರ ಸ್ವರ್ಗದ ಬಾಕಿಲು ಅರೆಗೆ ತೆರೆಯಾರ ಮಂಜದಪ್ಪನಾಗ ಇನಿ ಅರ್ನ ಆತ್ಮಕ ಶಾಂತಿಗೆ ಊರೆಲ್ಲ ಬೈತಾರೆ ನಿಕ್ಕಲು ಅರೆಗೋಸ್ಕರ ಪ್ರಾರ್ಥನೆ ಮಾಡ್ಬೋದು ಅರೆಗೆ ಅರ್ನ ಜೀವನ ಓಣ ತಪ್ಪಾದಿತ್ತಲ್ಲ ಆ ದೇವೇರು ಅವೇನು ಮಾಫ್ ಮಾಡ್ತದೆ ಅರೆಗೆ ದೇವೇರು ಯಾರಿಗೆ ಸ್ವರ್ಗ ಲೋಕನ ಹೊರಡು ಅದಕ್ಕೆ ಆತ್ಮಕ್ಕೆ ಶಾಂತಿ ಕೊರಡು ಬಂದು ಪ್ರತಿಯೊಂದು ಪ್ರಾರ್ಥನೆ ಮಾಡ್ಕೊಡು. ಕುಟುಂಬದ ಬಂಧುಲು ಇಷ್ಟ ಮಿತ್ರರು ಕಾರ್ಯಕ್ರಮದ ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಪಡೆದಿದ್ದರು.